ಉಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕ ನಡೆಯಿತು. ಈ ಬಗೆಗಿನ ವಿಶೇಷ ವರದಿ ಇಲ್ಲಿದೆ. ಹಿಂದೂ ಧರ್ಮದಲ್ಲಿ ಅನೇಕ ದೇವರಿದ್ದಾರೆ ಎಂದು ಕೆಲವರು ಆಕ್ಷೇಪ ಮಾಡುತ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿ ಇರುವುದು ಒಬ್ಬನೇ ದೇವರು. ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು, ಉಪನಿಷತ್ತು ವೇದಗಳಲ್ಲಿಯೂ ಏಕದೇವತಾವಾದದ ಸಂದೇಶವಿದೆ. ವೈದಿಕ ಹಿಂದೂ ಧರ್ಮದಿಂದಲೇ ಏಕದೇವತಾವಾದ ಬಂದಿದೆ. ಭಗವಂತ ಒಬ್ಬನೇ, ಆತನನ್ನು ಯಾವುದೇ ಹೆಸರಿನಿಂದ ಕರೆಯಬಹುದು. ಭಗವಂತನ ಆಕಾರದ ಬಗ್ಗೆ, ಹೆಸರಿನ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶವಿಲ್ಲ ಎಂದು ಹೇಳಿದರು. ನಾಗದೇವರ ಆರಾಧನೆ ನಡೆಯುತ್ತೆ. ಭಗವಂತನಿಗೆ ಅನಂತ ಅಂತ ಹೇಳುವ ಹೆಸರು ಇದೆ. ಯಾಕೋಸ್ಕರ ಅಂತ ಹೇಳಿದ್ರೆ ಅಂತ ಇಲ್ಲದವರು ಎಂಬ ಕಾರಣಕ್ಕೆ. ಅವನಿಗೆ ಯಾವುದೇ ರೀತಿಯಲ್ಲಿ ಕೊನೆ ಇಲ್ಲ. ಶಾಶ್ವತವಾದ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿ ಎಂಬ ಕಾರಣಕ್ಕೆ ಭಗವಂತನಿಗೆ ಅನಂತ ಅಂತ ಹೆಸರು. ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೋ ಅದೇ ಫಲವನ್ನು ಭಗವಂತ ನಮಗೆ ಕೊಡ್ತಾನೆ. ಅವನು ಸಕಲ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾದ ಸ್ವಲ್ಪಾದರೂ ಒಳ್ಳೆಯ ಗುಣ. ಸಮಾರಂಭದಲ್ಲಿ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಆನುವಂಶಿಕ ಆಡಳಿತ ಮೊಕ್ತೇಸರ ಕೆ ನರಸಿಂಹತಂತ್ರಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ಕೆ ಕೃಷ್ಣರಾಜ್ ತಂತ್ರಿಯವರನ್ನ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಪೇಜಾವರ ಶ್ರೀಗಳು, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ಏಕದೇವರ ಬಗ್ಗೆ ಪ್ರತಿಪಾದಿಸಿದ್ದಾರೆ. ರಾಷ್ಟ್ರಧ್ವಜಕ್ಕೆ ವಂದನೆ ಮಾಡಿದ ಕ್ಷಣ ರಾಷ್ಟ್ರಭಕ್ತ ಎಂದು ಹೇಳಲಾಗದು. ಕಾನೂನನ್ನು ಕೂಡ ಪಾಲನೆ ಮಾಡಬೇಕು. ಅದೇ ರೀತಿಯಲ್ಲಿ ಧಾರ್ಮಿಕ ಕಾನೂನು ಮೀರಿ ವೈದಿಕ ಧರ್ಮ ಅನುಸರಿಸಿದರೆ ಭಕ್ತನಾಗಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಉಡುಪಿ ಮತ್ತು ಕುಡುಪು ಹೆಸರಿನಲ್ಲಿ ಸಾಮ್ಯತೆ ಇದೆ. ಉಡುಪಿಯಲ್ಲೂ ಅನಂತೇಶ್ವರ ಇದ್ದಾನೆ. ಕುಡುಪುವಿನಲ್ಲಿಯೂ ಕೂಡ ಅನಂತ ಪದ್ಮನಾಭನಿದ್ದಾನೆ. ಕುಡುಪು ಶ್ರೀ ಕ್ಷೇತ್ರ ಎಲ್ಲ ದೇವಾಲಯಗಳಿಗೂ ಮಾದರಿಯಾಗಿ ರೂಪುಗೊಂಡಿದೆ. ಕುಡುಪು ನಾಗನ ಸಾನ್ನಿಧ್ಯ ಇರುವ ಕ್ಷೇತ್ರ. ಶ್ರೀ ಕ್ಷೇತ್ರದ ಬಗ್ಗೆ ನಂಬಿಕೆ, ವಿಶ್ವಾಸವಿದ್ದರೆ ಯಶಸ್ಸು, ಸಮೃದ್ಧಿ ಪಡೆಯಲು ಸಾಧ್ಯ ಎಂದರು. ಅವರೆಲ್ಲರನ್ನೂ ಸಹ ಇವತ್ತು ಸ್ಮರಿಸಿಕೊಂಡು ಗೌರವಿಸಿದ್ದಾರೆ. ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ ಸಂಪುಟ ಶ್ರೀ ನರಸಿಂಹ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಮಾತನಾಡಿ, ಭಗವಂತನಿಗೆ ಅನಂತ ಹೆಸರಿದೆ, ಆತನಿಗೆ ಅಂತ್ಯವಿಲ್ಲ. ಅಲ್ಲದೆ ಭಗವಂತನಿಗೆ ಸರ್ವೋತ್ಕೃಷ್ಟ ಶಕ್ತಿ ಇದೆ. ಆತ ಸಕಲ ಗುಣಪರಿಪೂರ್ಣ. ಬದುಕು ಸುಖಾಂತವಾಗಬೇಕಾದರೆ ಭಗವಂತನ ಸ್ಮರಣೆ ಮಾಡಬೇಕು. ಅನಂತ ಪದ್ಮನಾಭ ದೇವಸ್ಥಾನ ವಾಸ್ತುಬದ್ಧವಾಗಿ ನಿರ್ಮಾಣವಾಗಿ ಇದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ, ಕರ್ನಾಟಕ ಬ್ಯಾಂಕ್ನ ಆಡಳಿತ ನಿರ್ದೇಶಕ ಎಂಎಸ್ ಮಹಾಬಲೇಶ್ವರ, ಗೌರವಾಧ್ಯಕ್ಷ ಚಂದ್ರಹಾಸ ರೈ ಮೊದಲಾದವರು ಉಪಸ್ಥಿತರಿದ್ದರು. ಇದು ನಮ್ಮ ತುಳುನಾಡಿನ ಸಂಸ್ಕೃತಿದ ಭಾಗ. ನಮ್ಮ ಮಾತೆಲ್ಲ ಪುಣ್ಯವಂತೆ ದಯಪಂಡ ನಮ್ಮ ಈ ತುಳುನಾಡಿನ ಪುಟ್ಟದ ಪಟ್ಟಣವೇ ಒಂದು ಭಾಗ್ಯ ವಿಶೇಷ. ಶರಣ್, ಸ್ಪಂದನ ನ್ಯೂಸ್, ಮಂಗಳೂರು.